ಅದೇ ಸರ್, ನಮ್ಮ ವಿಷಯ ಇರುವಂಥದ್ದು ಪ್ರಸ್ತುತ ಕೇಂದ್ರ ಸರ್ಕಾರ ಸಂವಿಧಾನಿಕ ಮಾನ್ಯತೆಯನ್ನು ಒಂದೇ ಮಾತೃಗೆ ಕೊಟ್ಟಿದೆ. ಹಾಗಾಗಿ ಅದನ್ನು ಆಡಿಸಬೇಕಾದಂತ ಇರುತ್ತೆ ಸರ್. ಹಾಗಾಗಿ ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡಬೇಕು. ಇವತ್ತು ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ನಮ್ಮ ಕಾಲೇಜಿನಲ್ಲಿ ನಡೆಯಿತು. ಈ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾವು ಧ್ವಜಾರೋಹಣ ಮಾಡಿದ್ದೇವೆ, ಧ್ವಜಕ್ಕೆ ವಂದನೆಯನ್ನು ಸಲ್ಲಿಸಿದ್ದೇವೆ. ಅದೇ ರೀತಿಯಲ್ಲಿ ಸಭಾ ಕಾರ್ಯಕ್ರಮ ಕೂಡ ಪ್ರಾರಂಭ ಆಗಿದೆ. ಇವತ್ತು ನಿವೃತ್ತ ಸೇನಾಧಿಕಾರಿ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗಿಯಾಗಿದ್ದಾರೆ. ನಮಗೆ ಯಾವುದೇ ರೀತಿಯಲ್ಲಿ ರಾಷ್ಟ್ರಗೀತೆ ಆಗಲಿ ರಾಷ್ಟ್ರ ಧ್ವಜಕ್ಕಾಗಲಿ ಯಾವುದೇ ರೀತಿ ಅಂದರೆ ನಾವು ಇವತ್ತು ಒಂದೇ ಮಾತರಂ ಗೀತೆಯನ್ನು ನಾವು ಪೂರ್ತಿಯಾಗಿ ಹಾಡಲಿಲ್ಲ, ಒಂದೇ ಸ್ಟ್ಯಾಂಜ ಹಾಡಿದ್ದೇವೆ ಅಂತ ಹೇಳುವಂಥ ಒಂದು ಅಭಿಪ್ರಾಯ ಬಂದಿದೆ. ಅದಕ್ಕೋಸ್ಕರ ನಾವು ಹೌದು ಸತ್ಯ, ಅದಕ್ಕೋಸ್ಕರ ನಾವು ವಿಸರ್ಜಿಸ್ತೇವೆ. ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಈ ಒಂದೇ ಮಾತರಮನ್ನು ಪೂರ್ತಿಯಾಗಿ ಹಾಡ್ತೇವೆ. ಸರ್ಕಾರದ ಪ್ರೋಟೋಕಾಲನ್ನು 100% ನಾವು ಫಾಲೋ ಮಾಡ್ತೇವೆ. ಇವತ್ತು ಆದ ಘಟನೆಗೋಸ್ಕರ ನಾವು ವಿಷಾದಿಸ್ತೇವೆ. ಯಾವುದೇ ಉದ್ದೇಶಪೂರ್ವಕವಾಗಿ ಈ ಘಟನೆ ನಡೆದಿಲ್ಲ ಅಂತ ಹೇಳುವಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. ರೀತಿಯಾದಂಥ ಇದನ್ನು ಮುಂದುವರಿಸುವಂಥ ಕೆಲಸಗಳನ್ನು ಮಾಡೋದಿಲ್ಲ. ಆದರೆ ವಿಷಾದ ಅನ್ನುವಂಥದ್ದು ಆಗಲೇ ಹೇಳಿದಾಗ ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಆನ್ ಎಕ್ಸ್ಕ್ಯೂಸ್. ಈಗ ಮತ್ತೆ ಪೂರ್ತಿ ಆಗ್ತಿರಲ್ಲ ಸರ್, ಅದನ್ನು ಈಗ ನಿಮ್ಮ ಮನವಿ ಬಂದ ಮೇಲೆ ನಾವು ಒಂದೇ ಮಾತರಂ ಗೀತೆಯನ್ನು ಪೂರ್ತಿಯಾಗಿ ವಿದ್ಯಾರ್ಥಿಗಳ ಕೈಯಲ್ಲಿ ಹಾಡಿಸಿದ್ದೇವೆ. ಇನ್ನು ಮುಂದಿನ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಒಂದೇ ಮಾತರಂ ಪ್ರೋಟೋಕಾಲ್ ಫಾಲೋ ಮಾಡಿಕೊಂಡೇ ನಾವು ಹಾಡ್ತೇವೆ. ಸುಮಿತ್ ಶೆಟ್ಟಿ, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ರಾಜ್ಯ ಸಹ ಕಾರ್ಯದರ್ಶಿ. ಇವತ್ತು ಮಂಗಳೂರಿನ ಯೂನಿವರ್ಸಿಟಿ ಕಾಲೇಜ್ ಹಂಪನಕಟ್ಟೆಯಲ್ಲಿ ವಿದ್ಯಾರ್ಥಿ ಸ್ವಾತಂತ್ರ್ಯೋತ್ಸವ ಸಡಗರ ನಡೀತಾ ಇತ್ತು. 80ನೇ ಸ್ವಾತಂತ್ರ್ಯೋತ್ಸವ, ಇಡೀ ದೇಶವೇ ಸ್ವಾತಂತ್ರ್ಯೋತ್ಸವ ಸಡಗರದಲ್ಲಿ ಮುಳುಗಿರುವಂತಹ ಸಂದರ್ಭದಲ್ಲಿ ಇವತ್ತಿನ ಕೇಂದ್ರ ಸರ್ಕಾರ ಒಂದೇ ಮಾತರಂಗೆ ಸಾಂವಿಧಾನಿಕ ಮಾನ್ಯತೆಯನ್ನು ಕೊಟ್ಟು ಸಂಪೂರ್ಣ 6 ಚರಣಗಳನ್ನು ಕೂಡ ಹಾಡಬೇಕು ಅಂತ ಹೇಳಿ ಸರ್ಕಾರ ನಿಗದಿಪಡಿಸಿತ್ತು. ಆದರೆ ಇವತ್ತು ಅನೇಕ ಕಾಲೇಜುಗಳಲ್ಲಿ, ಮಂಗಳೂರು ಯೂನಿವರ್ಸಿಟಿಯ ಹಂಪನಕಟ್ಟೆ ಕಾಲೇಜಿನಲ್ಲೂ ಕೂಡ ಇವತ್ತು ಕೇವಲ 1 ಚರಣವನ್ನು ಹಾಡಿಸುವಂಥ ಕೆಲಸಗಳು ನಡೀತು. ಇದನ್ನು ವಿದ್ಯಾರ್ಥಿ ಪರಿಷತ್ಗೆ ತಿಳಿಸುವಂಥ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಇಲ್ಲಿ ಬಂದು ಅದನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆನಂತರ ಸಂಪೂರ್ಣವಾಗಿರುವಂಥ ಒಂದೇ ಮಾತರಮನ್ನು ಹಾಡಿಸುವಂಥ ಕೆಲಸಗಳು ನಡೆದಿದೆ. ಇವತ್ತು ಸರ್ಕಾರದ ಆದೇಶ ಇದ್ರೂ ಕೂಡ, ಇವತ್ತು ಸಾಂವಿಧಾನಿಕ ಮಾನ್ಯತೆ ಇದ್ರೂ ಕೂಡ ಒಂದಷ್ಟು ಪ್ರಾಂಶುಪಾಲರುಗಳು, ಒಂದಷ್ಟು ಶಿಕ್ಷಣ ಸಂಸ್ಥೆಗಳು ಒಂದೇ ಮಾತರಮನ್ನು ಹಾಡಿಸದೆ 1-2 ಸ್ಟ್ಯಾನ್ಸ್ಗಳಲ್ಲಿ ನಿಲ್ಲಿಸುವಂಥದ್ದು ಘೋರ ಅಪರಾಧ. ಇದು ಏನು ಶಿಕ್ಷಾರ್ಹ ಅಪರಾಧ. ಇವತ್ತು ಅನೇಕ ಬಾರಿ ನಾವು ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ ನಮಗೆ ಅದು ಗೊತ್ತಾಗದೇ ಆಗಿದೆ ಅಂತ ಹೇಳಿ. ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಅನ್ ಎಕ್ಸ್ಕ್ಯೂಸ್ ಅಂತ ಹೇಳಿ ಕಾನೂನು ಹೇಳ್ತದೆ. ಹಾಗಾಗಿ ನಮಗೆ ಏನು ಲಾನ ಬಗ್ಗೆ ಅರಿವಿಲ್ಲ ಅನ್ನುವಂಥದ್ದನ್ನು ನಾವು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಒಂದೇ ಮಾತರಂ ಗೀತೆ ಅನ್ನುವಂಥದ್ದು ಅನೇಕ ಬಂಗಾಳದ ವಿಭಜನೆಯ ಸಂದರ್ಭದಲ್ಲಿ ವಂಗಭಂಗ ಚಳುವಳಿಗೆ ಪ್ರೇರಣೆ ಆಗಿದ್ದಂಥದ್ದು ಒಂದೇ ಮಾತರಂ. ಸಾವಿರಾರು ಕ್ರಾಂತಿಕಾರಿಗಳು ಯಾರು ಇವತ್ತು 6 ಲಕ್ಷ ಕ್ರಾಂತಿಕಾರಿಗಳು ಈ ದೇಶಕ್ಕೋಸ್ಕರ ಬಲಿದಾನವನ್ನು ಮಾಡಿದ್ರು. ಆ ಬಲಿದಾನದ ಹಿಂದೆ ಇದ್ದಂಥ ಸ್ಫೂರ್ತಿ ಯಾವುದು ಅಂತ ಕೇಳಿದ್ರೆ ಒಂದೇ ಮಾತರಂ ಅನ್ನುವಂಥ ಗೀತೆ. ಹಾಗಾಗಿ ಆ ರೀತಿಯಾದಂಥ ಒಂದೇ ಮಾತರಂ ಗೀತೆಯನ್ನ ಅವತ್ತಿನ ಕಾಲಘಟ್ಟದಲ್ಲಿ 1923ರಲ್ಲಿ ರಾಜಕೀಯ ವಿಷಯಗಳಿಗೋಸ್ಕರ ವಿಭಜನೆ ಮಾಡುವಂಥ ಕೆಲಸಗಳಾಯಿತು. ಆದರೆ ಅದನ್ನು ಮತ್ತೆ ಸರಿಪಡಿಸಬೇಕು ಅಂತ ಹೇಳಿ 2026ರಲ್ಲಿ ಸರ್ಕಾರ ಮತ್ತೆ ಸಾಂವಿಧಾನಿಕ ಮಾನ್ಯತೆಯನ್ನು ಕೊಟ್ಟರೆ ಅನೇಕರು ಇವರ ತಪ್ಪಿನಿಂದಾಗಿ ಒಂದೇ ಮಾತರಮನ್ನ ಹಾಡಿಸುವಂಥ ಕೆಲಸಗಳಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇದನ್ನು ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ನೇರವಾದಂಥ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕಡ್ಡಾಯವಾಗಿ ಒಂದೇ ಮಾತರಂನ ಎಲ್ಲ ಚರಣಗಳನ್ನು ಹಾಡಬೇಕು. ಒಂದು ವೇಳೆ ಹಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿವಸಗಳಲ್ಲಿ UCM ಕಾಲೇಜಿನಲ್ಲಿ ಯಾವ ರೀತಿಯಾದಂಥ ಘಟನೆಗಳು ನಡೀತು ಅದೇ ರೀತಿಯಾದಂಥ ಘಟನೆಗಳು ಮಂಗಳೂರಿನ ಎಲ್ಲ ಕಾಲೇಜುಗಳಲ್ಲಿ ನಡೀತದೆ ಅಂತ ಈ ಮೂಲಕ ಸ್ಪಷ್ಟವಾಗಿ ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.